ಬಾಲ ಯಕ್ಷಕೂಟ ಏಕದಶ ಸಂಭ್ರಮದ ಹಿನ್ನೆಲೆಯಲ್ಲಿ ಕದ್ರಿ ಯಕ್ಷಗಾನ ಸಮ್ಮಾನ ಪ್ರಶಸ್ತಿ ಹಿರಿಯ ಕಲಾವಿದ ವೈದ್ಯ ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಅವರಿಗೆ ಪ್ರಧಾನ ಕಾರ್ಯಕ್ರಮ ನಗರದ ಕದ್ರಿ ರಾಜಾಂಗಣದಲ್ಲಿ ನಡೆಯಿತು. ಈ ವೇಳೆ ಮಾತನಾಡಿದ ಮೇರು ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಅವರು, ಸತ್ಕಾರ್ಯ ಮಾಡಿದಾಗ ಟೀಕೆ ಇದ್ದೇ ಇರ್ತದೆ. ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಬೇಕು. ಯಾವುದೇ ಸತ್ಕಾರ್ಯ ಮಾಡದೆ ಉಳಿದರೆ ಯಾರೂ ಟೀಕೆ ಮಾಡುವುದಿಲ್ಲ. ಆದ್ದರಿಂದ ಟೀಕಿಸುತ್ತಾರೆ ಎಂಬ ಕಾರಣಕ್ಕೆ ಒಳ್ಳೆಯ ಕೆಲಸದಿಂದ ವಿಮುಖರಾಗಬಾರದು ಎಂದು ಹೇಳಿದರು. ಯಾವ ಮಟ್ಟಿಗೆ ಆ ಕಲೆಗೆ ಗೌರವ ಕೊಡ್ತಾರೆ ಎಂಬುದನ್ನು ಈ ಬಾಲ ಯಕ್ಷಕೂಟ ಕದ್ರಿಯ ತಂಡದಲ್ಲಿ ನಾವು ಕಲಿಯಬೇಕು ಅಂತ ನಾನು ತುಂಬಾ ಜನರಲ್ಲಿ ಅದನ್ನು ಹೇಳಿದ್ದೇನೆ. ಅಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಅಂತಹ ಯಕ್ಷಕೂಟ ಕದ್ರಿಯ 11ನೇ ವರ್ಷದ ಕಾರ್ಯಕ್ರಮದ ಈ ಏಕಾದಶ ಕಾರ್ಯಕ್ರಮದ ಈ ಉದ್ಘಾಟನೆಯ ಒಂದು ಸೌಭಾಗ್ಯ ನನಗೆ ದೊರಕಿದ್ದು. ಇದು ಪಟ್ಲ ಫೌಂಡೇಶನ್ ಮಾಡಿದ್ರು ಅಥವಾ ಇನ್ನೊಂದು ಯಕ್ಷಗಾನದ ಭಾಗವತಿಕೆಯಿಂದ ಬಂದದ್ದು ಎಂಬುದಕ್ಕಿಂತಲೂ ಅದು ಜಿತೇಂದ್ರ ಅವರು ಹೇಳ್ಬೋದು, ಎಲ್ಲೂ ರಾಮಚಂದ್ರ ಭಟ್ರು ಹೇಳ್ಬೋದು. ಆದರೆ ನಾನು ಹೇಳ್ತೇನೆ, ನನ್ನ ಹಿರಿಯವರು ಮಾಡಿದ ಪುಣ್ಯದಿಂದ ಅಥವಾ ನಾನು ಮಾಡಿದ ಧರ್ಮ ಕಾರ್ಯದಿಂದ ಇಂತಹ ಒಂದು ಈ ಪುಣ್ಯ ಕ್ಷೇತ್ರದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಹ ಕಾರ್ಯಕ್ರಮ ನನಗೆ ದೊರಕಿತು ಅಂತ ಭಾವಿಸ್ತೇನೆ. ತುಳು ಅಕಾಡೆಮಿ ಸದಸ್ಯ ಕದ್ರಿ ನವನೀತಾ ಶೆಟ್ಟಿ, ಪದಾಧಿಕಾರಿಗಳಾದ ದಿನೇಶ್ ದೇವಾಡಿಗ ಕದ್ರಿ, ವನಿತಾ ರಾಮಚಂದ್ರ ಯಲ್ಲೂರು, ಆರ್.ಕೆ. ರಾವ್, ಕುಂಜತ್ತೋಡಿ, ಅಧ್ಯಕ್ಷ ಕೆ. ಕೃಷ್ಣ ಭಟ್, ವಾಸುದೇವ ಭಟ್, ಕೃಷ್ಣರಾಜ ನಂದಳಿಕೆ, ಪತ್ರಕರ್ತ ಜಿತೇಂದ್ರ ಕುಂದೇಶ್ವರ, ಸಂಚಾಲಕ ಕದ್ರಿ ರಾಮಚಂದ್ರ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಕದ್ರಿ ರಾಮಚಂದ್ರ ಭಟ್ ಎಲ್ಲರೂ ನಿರ್ದೇಶನದಲ್ಲಿ ಬಾಲ ಯಕ್ಷಕೂಟದವರಿಂದ ಏಕದಶಿ ದೇವಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಗೊಂಡಿತು.